ದಲಿತ ಸಮುದಾಯದ ವ್ಯಕ್ತಿಗೆ ಅವರ ಜಮೀನನ್ನ ದುರಸ್ತಿ ಮಾಡಿಕೊಡದೆ ಅಲೆದಾಡಿಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ತುಮಕೂರು ತಹಶೀಲ್ದಾರ್ ಸಿದ್ದೇಶ್ ಹಾಗೂ ಇನ್ನಿತರರ ವಿರುದ್ಧ ಪೊಲೀಸ್ ಉಪಾಧೀಕ್ಷಕ ಇವರಿಗೆ ದೂರು ನೀಡಲಾಗಿದ್ದರೂ ದೂರು ನೀಡಿ 12 ದಿನಗಳಾದರೂ ಎಫ್ಐಆರ್ ದಾಖಲಿಸದ ಹಿನ್ನೆಲೆಯಲ್ಲಿ ನವೆಂಬರ್ 28ರಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಸಹಕಾರದಲ್ಲಿ ನೊಂದ ಯಲ್ಲಪ್ಪ ಇವರ ಕುಟುಂಬ ಎಸ್ಪಿ ಕಚೇರಿಯಲ್ಲಿ ಮತ್ತೆ ದೂರು ದಾಖಲಿಸಿದೆ. ಗೌರಿಪುರ ಸರ್ವೆ ನಂಬರ್ 5ರಲ್ಲಿ ಸರ್ಕಾರ 1988ರಲ್ಲಿ ತನ್ನ ಹೆಸರಿಗೆ ಸಾಗುವಳಿ ಪತ್ರ ನೀಡಿ 1.16 ಎಕರೆ ಜಮೀನು ಮಂಜೂರು ಮಾಡಿತ್ತು. ಇದೇ ಸರ್ವೆ ನಂಬರ್ನಲ್ಲಿ ಇತರೆ ಹಿಡುವಳಿದಾರರ ಹೆಸರು ಜಂಟಿ ಪಹಣಿಯಲ್ಲಿ ನಮೂದಾಗಿದ್ದು ಇದುವರೆಗೂ ತನ್ನ ಜಮೀನು ದುರಸ್ತಿಯಾಗಿರುವುದಿಲ್ಲ. ಸರಿಪಡಿಸಿಕೊಡುವಂತೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಕ್ರಮ ಕೈಗೊಳ್ಳದೆ ತಹಶೀಲ್ದಾರ್ ಹಾಗೂ ಅಧಿಕಾರಿಗಳು ಅಲೆದಾಡಿಸ್ತಾ ಇದ್ರು. ಹೀಗಾಗಿ ತುಮಕೂರು ತಹಶೀಲ್ದಾರ್ ಸಿದ್ದೇಶ್ ಸೇರಿದಂತೆ ಇತರರ ವಿರುದ್ಧ ಯಲ್ಲಪ್ಪ ಇವರು ಪೊಲೀಸ್ ಉಪಾಧೀಕ್ಷಕ ಚಂದ್ರಶೇಖರ್ ಇವರಿಗೆ ದೂರು ನೀಡಿದರು. ಆದರೆ ದೂರು ನೀಡಿ 12 ದಿನಗಳಾದರೂ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಅನ್ವಯ ಡಿಎಸ್ಪಿ ಚಂದ್ರಶೇಖರ್ ಇವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ನೊಂದ ಕುಟುಂಬ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಸಹಕಾರದೊಂದಿಗೆ ತುಮಕೂರು ಎಸ್ಪಿ ಇವರನ್ನ ಭೇಟಿ ಮಾಡಲು ತೆರಳಿದ್ರು. ಆದರೆ ಎಸ್ಪಿ ಇವರು ಕಚೇರಿಯಲ್ಲಿ ಇರದ ಕಾರಣ ಲಿಖಿತ ದೂರು ನೀಡಿದ್ದಾರೆ. ಯಲ್ಲಪ್ಪ ಇವರು ನೀಡಿದ ದೂರಿನ ಬಗ್ಗೆ ಡಿಎಸ್ಪಿ ಚಂದ್ರಶೇಖರ್ ಇವರು ಪೊಲೀಸ್ ಠಾಣೆಗೆ ನಿರ್ದೇಶನ ನೀಡಿ ಎಫ್ಐಆರ್ ದಾಖಲಿಸಲು ಕ್ರಮ ಕೈಗೊಳ್ಳಬಹುದಾಗಿದ್ದರೂ ದೂರು ನೀಡಿ 12 ದಿನಗಳಾದರೂ ಉದ್ದೇಶಪೂರ್ವಕ ಅಥವಾ ಯಾವುದೋ ಆಮಿಷ ಒತ್ತಡಕ್ಕೆ ಮಣಿದು ಜಾನಕುರುಡು ಪ್ರದರ್ಶನ ಮಾಡಿದ್ದಾರೆ. ಇದು ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯ ಉಲ್ಲಂಘನೆ ಎಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ. ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಡಿಎಸ್ಪಿ ಚಂದ್ರಶೇಖರ್ ತುಮಕೂರು ತಹಶೀಲ್ದಾರ್ ಸಿದ್ದೇಶ್ ಸೇರಿದಂತೆ ಇತರರ ವಿರುದ್ಧ ಎಸ್ಪಿ ಅವರ ಕಚೇರಿಯಲ್ಲಿ ಲಿಖಿತ ದೂರನ್ನು ನೀಡಲಾಗಿದೆ. ಕರ್ತವ್ಯ ಲೋಪ ನಿರ್ಲಕ್ಷ್ಯ ಮಾಡಿರುವ ಅಧಿಕಾರಿಗಳ ವಿರುದ್ಧ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಒತ್ತಾಯಿಸಲಾಗಿದೆ. ಗೃಹ ಸಚಿವರ ತವರಿನಲ್ಲೇ ದಲಿತರು ನ್ಯಾಯಕ್ಕಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿರುವುದು ದುರಂತ. ದಲಿತರು ದೂರು ನೀಡಿದರೆ ಗೃಹ ಸಚಿವರ ತವರಿನಲ್ಲಿ ದೂರು ದಾಖಲಾಗುವುದಿಲ್ಲ. ಇದನ್ನು ಗಮನಿಸಿದರೆ ತನ್ನ ಸ್ವಕ್ಷೇತ್ರದಲ್ಲೇ ದಲಿತರಿಗೆ ನ್ಯಾಯ ಕೊಡದ ಗೃಹ ಸಚಿವರು ಇನ್ನು ರಾಜ್ಯದ ದಲಿತರಿಗೆ ಏನು ನ್ಯಾಯ ಕೊಡುತ್ತಾರೆ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ ಎಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಬೇಸರ ವ್ಯಕ್ತಪಡಿಸಿದೆ. ತುಮಕೂರು ಎಸ್ಪಿ ಇವರು ನೊಂದ ಕುಟುಂಬ ನೀಡಿರುವಂತಹ ದೂರನ್ನ ಪರಿಶೀಲಿಸಿ 3 ದಿನದ ಒಳಗಡೆ ತುಮಕೂರು ತಹಶೀಲ್ದಾರ್ ಸಿದ್ದೇಶ್ ಹಾಗೂ ಇನ್ನಿತರರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು. ಒಂದು ವೇಳೆ ಪೊಲೀಸರು ಕ್ರಮ ಕೈಗೊಳ್ಳದಿದ್ದಲ್ಲಿ ಶೀಘ್ರದಲ್ಲೇ ತುಮಕೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಮುಂಭಾಗ ಅನಿರ್ದಿಷ್ಟಾವಧಿ ನೊಂದ ಕುಟುಂಬದವರು ಸೇರಿದಂತೆ 100 ಜನರೊಂದಿಗೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ನೊಂದ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ಅನಿರ್ದಿಷ್ಟಾವಧಿ ಧರಣಿ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದೆ.